ಹಾಯ್ ಹಲೋ ನಮಸ್ಕಾರ. ನೋಡುತ್ತಿರುವಂಥ ಎಲ್ಲ ನನ್ನ ವೀಕ್ಷಕ ವೃಂದದವರಿಗೆ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋ ನಾನು ಅಂತ ಹೇಳ್ತಿದ್ದೇನೆ ತುಳುವಲ್ಲಿ, ಸಾರಿ. ಯಾಕಂದರೆ ನಾನು ತುಳುವಿನವಳಾದ ಕಾರಣ ಅಬ್ವಿಯಸ್ಲಿ ಅದು ತುಳು ಬರ್ತದೆ. ಇವತ್ತು ಎಂತ ಹೇಳಿದೆ ನಾನು, ಇವತ್ತಿನ ಈ ವಿಡಿಯೋ ಮಾಡುವಂತಹ ಒಂದೇ ಕಾರಣ ಏನಂದರೆ, ನಾನಿವತ್ತು ವ್ಲಾಗ್ ನೋಡಿದೆ, ಆಯಿತಾ. ವ್ಲಾಗ್ ಅಂದರೆ ಹಿಂದಿಯವರದ್ದು ಕೂಡ ನೋಡಿದೆ, ಕನ್ನಡದವರದ್ದು ಕೂಡ ನೋಡಿದೆ, ತುಳುವಾರ್ದು ಕೂಡ ನೋಡಿದೆ. ಎಲ್ಲರದ್ದು ಮಿಕ್ಸ್ ಮಾಡಿ ನೋಡಿದೆ. ಯಾಕಂದರೆ ಆಗ ನಮಗೆ ಗೊತ್ತಾಗ್ತದೆ ಅವರು ಎಂತಕ್ಕೆ ವ್ಲಾಗ್ ಮಾಡಿ. ನಂಗೆ ಗೊತ್ತಿರಲಿಲ್ಲ ಫಸ್ಟಿಗೆ ಅವರು ಎಂತಕ್ಕೆ ವ್ಲಾಗ್ ಮಾಡ್ತಿದ್ದಾರೆ. ವ್ಲಾಗ್ ಅಂದರೆ ಇಂಥ ಅಂತಲ್ಲ. ಈಗ ನನಗೆ ಇಷ್ಟು 2 ವರ್ಷ 3 ವರ್ಷ ಆಯಿತು ವ್ಲಾಗ್ ಅಂದರೆ ಯೂಟ್ಯೂಬಲ್ಲಿ ಸಾಂಗ್ಸ್ ಕೇಳಿ ಹಾಗೆ ಎಲ್ಲ ನೋಡಿ ಎಲ್ಲ 2 ವರ್ಷ ಆಗ್ತಾ ಬಂತು. ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಇನ್ನೂ ಕೂಡ ಮಾಡಲಿಲ್ಲ. ನಾನು 1-2 ವೀಡಿಯೋಸ್ ಹಾಕಿದ್ದೇನೆ ಅಷ್ಟೇ. ಆಗ ನನಗೆ ಏನಿಸಿದೆ ವ್ಲಾಗ್ ಮಾಡೋದಂದರೆ ಎಂತ ಅವತ್ತಿಂದ ಸ್ಟಾರ್ಟ್ ಮಾಡುವಂತಿದ್ದೇನೆ. ಆದರೆ ಡುಗು ನೋಡಿ, ನನ್ನಮ್ಮ ನನಗೆ ಬೈಲಿಕ್ಕೆ ಉಂಟು. ಈಗ ಹಾಕಿದ್ದು ಡುಗು ಉಂಟಲ್ಪನೆ ಈಗ ಪೆಟ್ಟು ಮಾಡು. ಲಕ್ಕ ಡುಗು ದೇವರೇ ನೋಡಿ, ಫುಲ್ ಕೊಳೆ ಭಾಷಿಲ್ಲದಲ್ಲ, ಫುಲ್ ಕೊಳೆ ಆಯಿತು ವೀಕ್ಷಕರಿಗೆ. ಈಗ ನನ್ನ ಅಮ್ಮ ನನಗೆ ಇವತ್ತು ಸಿಕ್ಕಿದ್ದಾರೆ. ಎಂತ ಟಚ್ ಮಾಡಿದ್ದಾನೆ. ನಾನು ಅವನನ್ನು ಒಂದು 6 ಗಂಟೆಗೆ ಬಿಡ್ತೇನೆ. ನಾನು ಈ ಕೈಗೆಲ್ಲ ನನ್ನ ಡ್ರೆಸ್ಸೆಲ್ಲ ಹಾಳಾಯಿತು. ಇದು ಅರ್ಧದಕ್ಕೆ ಅಂತ ಹೇಳುವುದು ಕನ್ನಡದಲ್ಲಿ ಒಗೆಯುವುದು ನನ್ನಮ್ಮ. ಆದರೆ ಅವರು ನೋಡಿದರೆ ಫುಲ್ ಕೊಳೆ ಆಗಿ ನೀವು ನೋಡ್ಬೋದು. ಅವನಿಗೆ ಭಾಷಿಲ್ಲ. ಇವತ್ತಿನ ಈ ವಿಡಿಯೋಸಲ್ಲಿ ನನಗೆ ಅಮ್ಮ ನಾನು ಕರ್ಕೊಂಡು ಬರಲಿಕ್ಕೆ ಹೋಗಿದ್ದೇನೆ. ಯಾಕಂದರೆ ಅಮ್ಮಂದು ಸಡನ್ ಕಾಲ್ ಬಂತು ವಿಡಿಯೋಸ್ ಮಾಡ್ತಿರುವಾಗ. ಹಾಗೆ ಅಲ್ಲಿಗೆ ಹೋಗ್ತಿದ್ದೀನಿ, ನೀವು ನೋಡ್ಬೋದು. ಅಲ್ಲಿಗೆ ಹೋಗ್ತಿದ್ದೇನೆ. ಇದು ನಮ್ಮ ರೋಡ್ ಎಷ್ಟು ಚಂದ ಉಂಟಂದರೆ, ಎಷ್ಟು ಕಲ್ಲು ಸಹ ಉಂಟು. ಇದು ಕೂಡ ಮಾಡಬೇಕಲ್ಲದೆ ಅವರಾಗಿ ಸರಿ ಮಾಡಲಿಕ್ಕೆ ಹೋಗುದಿಲ್ಲ. ಫಸ್ಟ್ ವ್ಲಾಗ್ ಆದ ಕಾರಣ ನಂಗೆ ಗೊತ್ತಿಲ್ಲ ಹೇಗೆ ಇರ್ತದೆ ವಿಡಿಯೋ ಅಂತ. ಒಳ್ಳೆ ಆದರೆ ಸಬ್ಸ್ಕ್ರೈಬ್ ಮಾಡಿ. ನನಗೊಂದು ಇನ್ನೊಂದು ಎಷ್ಟಾಗ್ತದಷ್ಟು ಮೆಲ್ಲ ಹೋಗ್ಬೇಕು. ಯಾಕಂದ್ರೆ ನೋಡಿ, ಮೆಲ್ಲ ಅಂದರೆ ಸ್ವಲ್ಪ ಸ್ಪೀಡಲ್ಲಿದ್ದೇನೆ. ಯಾಕಂದರೆ ಕೂಲಾಗಿ ಮೈಂಡೆಲ್ಲ ಕೂಲಾಗಿರಬೇಕಾದ್ರೆ ನಾವು ಒಂದು ಟೂ ವೀಲರ್ ಅಲ್ಲಿ ಹೋಗಬೇಕು. ಯಾಕಂದರೆ ಟೂ ವೀಲರಲ್ಲಿ ಹೋಗಬೇಕು, ಮೈಂಡ್ ಫ್ರೆಶ್ ಆಗ್ತದೆ. ಮಾದರ್ ಇಂಡಿಯಾ ಬರ್ತಿದ್ದಾರೆ. ಎಂತೆಲ್ಲ ಉಂಟು ಕೇಳುವವರೆಲ್ಲ. ಎಂತ ಉಂಟು ಆಂಟಿ? ಎಂತದ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಎಂತ ನೀವು ನನಗೆ ಬೈಯುವುದಾ? ಎಂತ ನೆಗಡುದಾ? ತಿರುಗಿಸ್ತೇನೆ ಇಲ್ಲಿ. ಕುಲ್ಲೊಡ್ಸಿತ್ತ. ಎಂತ ಉಂಟು ನಿಮ್ಮ ಇದರಲ್ಲಿ ತೊಟ್ಟೆಯಲ್ಲಿ? ಸಾಮಾನು. ಎಂತ ಸಾಮಾನು ಉಂಟು? ಅಪ್ಪ ಎಂತ ಹೇಳಿದ್ರೆ? ಅಪ್ಪ ಎಂತ ಹೇಳಿಲ್ಲ. ಅಪ್ಪನ ಹತ್ರ ಸುಮ್ಮನೆ ಹೇಳಿದೆ, ಅವರಿಗೆ 4 ಗಂಟೆ ಆಯಿತು ಹೋಗಿ ಅಂತ. ಇವರಿಗೆ ಭಜನೆಗೆಲ್ಲ ಹೋಗಿ ನೋಡಿ ಸಾಮಾನು ತಂದಿದ್ದಾರೆ ನನಗೆ ತಿನ್ನಲಿಕ್ಕೆ. ಇಕಳ ಏಮೆಲ್ಲ ತೆತ್ತಿಂಡು ಕುಡಾವು. ಕುಲ್ಲೆ ಕೂತ್ಕೊಳ್ಳಿ. ಅವರಿಗೆ ಎಂತ ಗೊತ್ತುಂಟ ವೀಕ್ಷಕರೇ, ಸರಿ ಕೂತ್ಕೊಳ್ಬೇಕು, ಇಲ್ಲದ್ರೆ ಅವರಿಗೆ ತಿಂದದ್ದು ಹೋಗುವುದಿಲ್ಲ. ಕತ್ಲೆ ಹಾಗೆ ಇಟ್ಕೊಂಡ್ರೆ ಜನಗಳಿಗೆ ನನ್ನನ್ನು ನೋಡಿ ಹೆದರಿಕೆ ಆಗ್ಬೋದು. ಇವಳ ಮುಖ ಹೇಗೆ ಉಂಟು, ಇಷ್ಟು ಚಂದ ಕಾಣಿಸ್ತಾಳೆ, ಈಗ ಹೇಗೆ ಕಾಣ್ತದೆ ಅಂತ ವೀಕ್ಷಕರು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ನಮ್ಮ ನೇಚರ್ನ ಬಗ್ಗೆ. ನೋಡಿ, ನಿಮಗೆ ಈ ಎಲ್ಲ ಇದು ಕಾಣ್ತಿದೆ ಎಂತ ಹೇಳುದು ನೇಚರ್ ಬಂದು ಇವತ್ತಿನ ಏನಪ್ಪ ಅಂದರೆ ಪಪ್ಪ ನೆರಿಯರ ಚುರಿಂಚ ಬದಲೆ ಪಪ್ಪ ನೆರಿಯರ ಇರಿಗೆ ಬೊಕ್ಕ ಎಕ್ಸ್ಪ್ಲೇನ್ ಮಾಡ್ತು. ಪಪ್ಪ ನೆಡ್ಜೇರಿ ಆನ್ ಪಪ್ಪಡ ಪಪ್ಪ ಅಮ್ಮ ಇದೇ ಪೋತೆ ಭಜನೆ ಪೋತೆ ಪಂಡಿ 4 ಗಂಟೆ ಆಯ್ನ ಆತ ಹೋದು ಅಂದ್ರೆ ಏನಾದ್ರು ತುಂಬೆ ಪೋತಾರತ್ತೆ ಪೊಕ್ಕನ ಪೊಕ್ಕಡೆ ಬಂಡೆ ಅರ್ದು ಕಂದಿತ್ತೇವೆ ಕೋಳಿ ಬಜೆ
ಅಂತ ಹೌದು ತಿಂಡೆ ಬೊಕ್ಕೊಂಚೂರಿದೆ ಗೊರಿಪಾಯ್ ಐಕ್ ಪಣ್ಣಿ ಆರು ಪಪ್ಪ ಹಾಲು ಐಕಿರೆ ಕಾಲ್ ಮಂತೀನಿ ಓಲ್ಲ ಅಂದು ಈರ್ತನ ಬಿಸಿರೋಡಿಲ್ಲ ಅಂತ ಪಂಡಾರು ಸುಳ್ಳು ಪಂಡಾರು ಸುಮ್ಮನೆ ಹೇಳುದು ವೀಕ್ಷಕರೇ ಗಂಡನ ಹತ್ರ ಸುಮ್ಮನೆ ಹೇಳುದು ನಾನು ಬೀಸಿ ರೋಡಲ್ಲಿದ್ದೇನೆ ಲೆಕ್ಕದಲ್ಲಿ ಅವರು ಬೀಸಿ ರೋಡಲ್ಲಿ ಇರಲಿಲ್ಲ ಅವರು ಎಲ್ಲಿದ್ದು ಗೊತ್ತುಂಟಾ ದೂರಲ್ಲಿ ಇಟ್ಕೊಳ್ಳಿ ಮಾರ್ರೆ ನೀವೆಂತ ಸ್ಕೂಟಿ ಬಿಡುದು ನಾನು ವೀಕ್ಷಕರೇ ಅವರಿಗೆ ಹೆದರಿಕೆ ನೋಡಿ ಎದುರೇ ಸರಿ ಅಂದು ಕೈಕಾರ್ ನೋಡ್ತಿದ್ದಾರೆ ಇದು ಲುಡ್ಕ ಬಂಡ ಕೈಕಾರ್ ಸರಿ ಬೋಡತ್ತ ಕೈಕಾಲು ಸರಿ ಇರ್ತದೆ ನನ್ನ ವಿಡಿಯೋ ನಾನು ಅದಕ್ಕಿಂತ ಮುಂಚೆ ಒಂದು ಕೈಯಲ್ಲಿ ಬಿಟ್ಟಿದ್ದೆ ಸ್ಕೂಟಿ ಅವರು ಬರುವ ಮುಂಚೆ ವೀಕ್ಷಕರೇ ಈಗ ಗೊತ್ತಾದದ್ದು ಅವರಿಗೆ ಅದಕ್ಕಿಂತ ಮುಂಚೆ ಗೊತ್ತಾಗಲಿಲ್ಲ ಮಾರ್ಗ ತುಂಡ ಇಲ್ಲಿದು ಮಾರ್ಗ ನೋಡಿದ್ರುಂಟಲ್ಲ ಇಲ್ಲಿ ಕಲ್ತ್ರೆ ನಿಮಗೆ ಸ್ಕೂಟಿ ಎಲ್ಲ ಇಲ್ಲಿ ಕಲ್ತ್ರೆ ನಿಮಗೆ ಎಲ್ಲಿ ಬೇಕಾದರೂ ನೀವು ಹೋಗಿ ಬರ್ಬೋದು ಯಾಕಂದ್ರೆ ಇಲ್ಲಿ ನೋಡಿ ನಾನೀಗ ಮಾಲಿದೆ ಅಂದರೆ ಇಲ್ಲಿ ನೀವು ಸ್ಕೂಟಿ ಕೂಡ ಇದು ಮಾಡ್ಬೋದು ಯಾಕಂದರೆ ಇಲ್ಲಿದು ರೋಡ್ ಹಾಗೆ ಉಂಟು ನಿಮಗೆ ಇನ್ನು ಎಂತಾದರೂ ಸ್ಕೂಟಿ ಪ್ರಾಕ್ಟೀಸ್ ಎಲ್ಲ ಇದ್ದರೆ ನೀವು ಇಲ್ಲಿ ಬರಬೇಕು ಯಾಕಂದರೆ ಇಲ್ಲಿ ಗಾಡಿ ಬಿಟ್ಟರೆ ನಿಮಗೆ ಎಲ್ಲಿ ಬೇಕಾದರೂ ಬಿಡ್ಬೋದು ಎಲ್ಲಿ ನಿಮಗೆ ನೀರಲ್ಲಿ ಕೂಡ ನಿಮಗೆ ನೀಂದಿ ಬರ್ಬೋದು ನೀಂದಿನಿಂದ ಅದನ್ನು ಸ್ವಿಮ್ ಮಾಡಿ ಬರ್ಬೋದು ಹೇಳೋದು ಕನ್ನಡದಲ್ಲಿ ತುಳುವಲ್ಲಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಆಯಿತು ಮನೆಗೆ ರೀಚ್ ಆಗಿ ಈಗ ನಾನು ಇಳಿಸ್ತೇನೆ ಕೊಂಚವನ್ನು ಎಸ್ ಜಪ್ಪಿಸಿದೆ ಇವರನ್ನು ಈಗ ನಾನು ಇದೆಲ್ಲ ಸರಿ ಮಾಡಿ ವೀಕ್ಷಕರೇ